ಕೇಂದ್ರ ಸರ್ಕಾರದ ಅಂಗವಾದ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಇದರ ಸಹಯೋಗದೊಂದಿಗೆ ಏನೋಪಯ ಪ್ರಕೃತಿ ಚಿಕಿತ್ಸಾ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ 7 ದಿವಸದ ಸ್ಥೂಲಕಾಯ ನಿರ್ವಹಣೆಯ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ 7 ದಿವಸದ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ಥೆರಪಿಗಳನ್ನು ನಾವು ಕೊಡುವವರ್ತೇವೆ. ಶರೀರವನ್ನು ಪ್ರಾಣಾಯಾಮ ಅಭ್ಯಾಸಕ್ಕೆ ಸಜ್ಜುಗೊಳಿಸಿ ತೆಗೆಯಿರಿ. 2 ಕೈಯನ್ನು ಮುಂದುಗಡೆ ಚಾಚಬೇಕು. ಹಸ್ತ ಮುಖಾಮುಖಿಯಾಗಿರಬೇಕು. ಉಸಿರು ತಗೊಳ್ತಾ 2 ಕೈಯನ್ನು ಬದಿಗೆ ಕೊಂಡೋಗಬೇಕು. ಉಸಿರು ಬಿಡ್ತಾ 2 ಕೈಯನ್ನು ಮಧ್ಯಕ್ಕೆ ತರಬೇಕು. ಇದು 1 ಸುತ್ತು. ಹೀಗೆ 5 ಸುತ್ತಿನ ಅಭ್ಯಾಸ. ಉಸಿರು ತಗೊಳ್ತಾ 2 ಕೈಗಳನ್ನು ಬದಿಗೆ ಕೊಂಡೋಗಬೇಕು. ಉಸಿರು ಬಿಡ್ತಾ ಮಧ್ಯಕ್ಕೆ ತರಬೇಕು. Inhale and exhale. ನಿಧಾನಕ್ಕೆ ಕೈಯನ್ನು ಕೆಳಗಡೆ ಇರಿಸಿ. 2 ಕೈಯನ್ನು ಚಿನ್ನುತ್ತೇಳಿರಿ. ಕಣ್ಣು ಮುಚ್ಚಿ ಅಭ್ಯಾಸದ ನಂತರ ಆದಂತಹ ಬದಲಾವಣೆಯನ್ನು ಗಮನಿಸಿ. ನಿಧಾನಕ್ಕೆ ಮುಂದಿನ ಅಭ್ಯಾಸ ಹೋಗುವ ನಾಡಿ ಶುದ್ಧಿ ಪ್ರಾಣಾಯಾಮ. ಕಣ್ಣನ್ನು ತೆರೆಯಿರಿ. ಎಡಗೈಯನ್ನು ಚಿನ್ನುತ್ತೇಳಿರಬೇಕು. ಬಲಗೈಯನ್ನು ವಿಷ್ಣು ಮುದ್ರ, ನಾಸಿಕಾಗ ಮುದ್ರ. ಈ ನಾಸಿಕಾಗ ಮುದ್ರ ಮಾಡಬೇಕಂತ ನೀವು ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಎರಡನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಮುಖದ ಮುಂಭಾಗಕ್ಕೆ ಹೀಗೆ ಇಟ್ಕೋಬೇಕು. ಹೆಬ್ಬೆರಳಿನಿಂದ ಬಲಬಳ್ಳೆಯನ್ನು ಮುಚ್ಚಬೇಕು. ಹಾಗೆ ಉಳಿದ 2 ಬೆರಳುಗಳಿಂದ ಎಡಬಳ್ಳೆಯನ್ನು ಮುಚ್ಚಬೇಕು. ಫಸ್ಟ್ ಸ್ಟಾರ್ಟಿಂದ ನಾಸಿಕಾಗ 1 ಸುತ್ತಿನ ಅಭ್ಯಾಸ ಸ್ಟಾರ್ಟ್ ಮಾಡುವ. ಹೆಬ್ಬೆರಳಿನಿಂದ ಬಲಬಳ್ಳೆಯನ್ನು ಮುಚ್ಚಿ ಉಸಿರನ್ನು ಎಡಬಳ್ಳೆಯಿಂದ ತಗೋಬೇಕು. ಎಡಬಳ್ಳೆಯನ್ನು ಮುಚ್ಚಿ ಬಲಬಳ್ಳೆಯಿಂದ ಉಸಿರನ್ನು ಬಿಡಬೇಕು. ಮತ್ತೊಮ್ಮೆ ಉಸಿರನ್ನು ಬಲಬಳ್ಳೆಯಿಂದ ತಗೋಬೇಕು. ನಿಧಾನಕ್ಕೆ ಉಸಿರನ್ನು ಎಡಬಳ್ಳೆಯಿಂದ ಬಿಡಬೇಕು. ಇದು 1 ಸುತ್ತಿನ ಅಭ್ಯಾಸ. ಈಗ ಇನ್ನು 2 ಸುತ್ತಿನ ಅಭ್ಯಾಸ ಮಾಡಬೇಕು. ಮತ್ತೊಮ್ಮೆ ಉಸಿರನ್ನು ಎಡಬಳ್ಳೆಯಿಂದ ತಗೋಬೇಕು. ಎಡಬಳ್ಳೆ ಮುಚ್ಚಿ ಬಲಬಳ್ಳೆಯಿಂದ ಉಸಿರನ್ನು ಹೊರಗಡೆ ಬಿಡಬೇಕು. ಈ ಕಾರ್ಯಾಗಾರವನ್ನು ಇದೇ ಫೆಬ್ರವರಿ ತಿಂಗಳು 6ನೇ ತಾರೀಕಿಂದ ನಾವು ಶುರು ಮಾಡಿದ್ದೇವೆ. ಇದರಲ್ಲಿ ಪ್ರಕೃತಿ ಚಿಕಿತ್ಸಾ ವಿಧಾನಗಳಾದ ಮಾಲೀಶು ಚಿಕಿತ್ಸೆ ಮತ್ತು ಜಲಚಿಕಿತ್ಸೆ ಮತ್ತು ಡಯಟ್ ಥೆರಪಿ, ಅದರ ಜೊತೆಗೆ ಯೋಗ ಥೆರಪಿಗಳಲ್ಲಿ ಸ್ಥೂಲಕಾಯ ನಿರ್ವಹಣೆಯ ಬಗ್ಗೆ ಮಾಡುವಂಥ ಯೋಗಾಭ್ಯಾಸವನ್ನು ಕೂಡ ತಿಳಿಸುತ್ತಿದ್ದೇವೆ. ಸೊ ಇದರ ಪ್ರಯೋಜನವನ್ನು ಈಗಾಗಲೇ ಸಾಕಷ್ಟು ಜನ ಪಡೆದುಕೊಂಡಿದ್ದಾರೆ. ಹಾಗೆ ಇನ್ನು 10 ದಿನಗಳ ಕಾಲದವರೆಗೆ ಇದು ಇನ್ನೂ ನಡೆಯಲಿಕ್ಕಿದೆ. ಹಾಗಾಗಿ ಇದರ ಪ್ರಯೋಜನವನ್ನು ಇನ್ನೂ ಸಾಕಷ್ಟು ಜನರು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಿಳಿಸುತ್ತಿದ್ದೇವೆ. ನಾನು ಡಾಕ್ಟರ್ ಸೌಮ್ಯಾ ಮಹೇಶ್, ಪ್ರಾಧ್ಯಾಪಕರು, ಏನೋಪಯ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ ಕಾಲೇಜ್, ದೇರಳಕಟ್ಟೆ, ಮಂಗಳೂರು. ನಾನು ಡಾಕ್ಟರ್ ಪದ್ಮಶ್ರೀ ಅಂತ, ಏನೋಪಯ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ಪ್ರಸ್ತುತ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಆಗಲೇ ತಿಳಿಸಿದಂತೆ ಇಲ್ಲಿ 7 ದಿನಗಳ ಕಾಲ ನಡೀತಾ ಇರುವಂಥ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ಚಿಕಿತ್ಸೆಯಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಚಿಕಿತ್ಸಾ ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ. ಜಲಚಿಕಿತ್ಸೆಯಲ್ಲಿ ನಾವು ಉಗಿ ಸ್ನಾನ, ಆಮೇಲೆ ಬೇರೆ ಬೇರೆ ಟಬ್ಬು ಬಾತುಗಳು, ಜಾಕೂಝಿ, ಅಂಡರ್ ವಾಟರ್ ಮಸಾಜ್, ಆಮೇಲೆ ಡೂಷ್ ಅಂತಹ ಬೇರೆ ಬೇರೆ ಒಂದು ವಿವಿಧ ರೀತಿಯ ಚಿಕಿತ್ಸೆಗಳನ್ನು ನಾವು ಜಲಚಿಕಿತ್ಸೆಯಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಆಹಾರ ಚಿಕಿತ್ಸೆಯಲ್ಲಿ ನಾವು ಬೆಳಗ್ಗೆ ಪೇಷಂಟ್ ಬಂದ ಕೂಡಲೇ ಅಂದರೆ
ಸಾಧಕರು ಬಂದ ಕೂಡಲೇ ಅವರನ್ನು ಕನ್ಸಲ್ಟೇಷನ್ ಮಾಡಿ ಆಮೇಲೆ ಅವರದ್ದು ಪ್ಯಾರಾಮೀಟರ್ಸ್ ವೈಟಲ್ ಡೇಟಾ ಅಂದರೆ ಅವರ ಬಿ ಪಿ ಇರ್ಬೋದು, ಅವರದ್ದು ಪಲ್ಸ್ ರೇಟ್, ಹಾರ್ಟ್ ರೇಟ್ ಅಂಥದ್ದನ್ನೆಲ್ಲ ನಾವು ಚೆಕ್ ಮಾಡಿ ಆಮೇಲೆ ಅವರಿಗೆ ಯಾವ ರೀತಿಯ ಒಂದು ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಕೊಡಬೇಕು ಅಂಥೇಳಿ ನಿಗದಿ ಮಾಡ್ತೇವೆ. ಅದರೊಂದಿಗೆ ನಾವು ಆಹಾರ ಚಿಕಿತ್ಸೆಯಲ್ಲಿ ಒಂದು ತರಕಾರಿಯ ಸೂಪು, ಆಮೇಲೆ ಹಣ್ಣುಗಳ ಸಲಾಡ್, ಆಮೇಲೆ ತರಕಾರಿ ಸಲಾಡ್, ಆಮೇಲೆ ಸ್ಪ್ರೌಟ್ಸ್ ಸಲಾಡ್, ಆಮೇಲೆ ಕಿಚಡಿ ಇಂಥ ಒಂದು ಸರಳವಾದ ಆಹಾರವನ್ನು, ಸರಳವಾಗಿ ಕರಗುವಂತಹ ಜೀರ್ಣವಾಗುವಂತಹ ಆಹಾರವನ್ನು ಅವರಿಗೆ ಈ ನಮ್ಮ ಆಹಾರ ಚಿಕಿತ್ಸೆಯಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದೇವೆ. ಅದರೊಂದಿಗೆ ನಾವು ದಿನಕ್ಕೆ 2 ಟ್ರೀಟ್ಮೆಂಟ್ ಹಾಗೆ, ಬೆಳಗ್ಗೆ ಒಂದು ಟ್ರೀಟ್ಮೆಂಟು, ಸಂಜೆ ಒಂದು ಟ್ರೀಟ್ಮೆಂಟ್ ಚಿಕಿತ್ಸೆಯ ಹಾಗೆ ಅವರಿಗೆ 7 ದಿನಗಳ ಕಾಲ ಈ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಜಲಚಿಕಿತ್ಸೆಯಲ್ಲಿ ವಿವಿಧ ಚಿಕಿತ್ಸೆಯನ್ನು ಅಳವಡಿಸಿಕೊಂಡಿದ್ದೇವೆ. ಹಾಗೆ ಮಾಲಿಶು ಚಿಕಿತ್ಸೆ, ಆಮೇಲೆ ಪೌಡರ್ ಮಸಾಜ್ ಅಂತ ಒಂದಿದೆ. ಪೌಡರ್ ಮಸಾಜ್ ಅಂತ ಹೇಳಿದರೆ ಒಂದು ಆಯುರ್ವೇದದ ಪೌಡರನ್ನು ಉಪಯೋಗಿಸಿಕೊಂಡು ಇಡೀ ದೇಹಕ್ಕೆ ಉದ್ವರ್ತನ ಚಿಕಿತ್ಸೆಯನ್ನು ಕೊಡುವಂಥದ್ದು, ಅದಕ್ಕೆ ಪೌಡರ್ ಮಸಾಜ್ ಅಂತ ಹೇಳ್ತೇವೆ. ಅಂತಹ ಪೌಡರ್ ಮಸಾಜ್, ಆಮೇಲೆ ಬೇರೆ ಬೇರೆ ಉಗಿ ಸ್ನಾನ, ಸೋನಾ ಬಾತ್, ಸ್ಟೀಮ್ ಬಾತ್ ಅಂತಹ ಬೇರೆ ಬೇರೆ ವಿಧವಾದಂತಹ ಪ್ರಕೃತಿ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸಿಕೊಳ್ತಾ ಇದ್ದೇವೆ. ಅದರೊಂದಿಗೆ ನಾವು ಯೋಗ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇವೆ. ಯೋಗ ಚಿಕಿತ್ಸೆಯಲ್ಲಿ ಆಸನಗಳು, ಪ್ರಾಣಾಯಾಮಗಳು, ಉಸಿರಾಟದ ವ್ಯಾಯಾಮಗಳು, ಹಾಗೆ ಸೂರ್ಯ ನಮಸ್ಕಾರ, ಈ ಸ್ಥೂಲಕಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಥರವಾದ ಯೋಗ ವಿಧಾನಗಳನ್ನು ನಾವು ಇಲ್ಲಿ ಅಳವಡಿಸಿಕೊಂಡು ಈ ಬರುವಂಥ ಸಾಧಕರಿಗೆ ನಾವು ಅದನ್ನು ಹೇಳಿಕೊಡ್ತಾ ಇದ್ದೇವೆ. ಹೀಗೆ ಈ ರೀತಿಯಲ್ಲಿ ನಾವು ಫೆಬ್ರವರಿ 5 ತಾರೀಕಿಂದ ಈ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಬಹಳಷ್ಟು ಜನ ನೋಂದಣಿ ಮಾಡಿಕೊಂಡು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಕೂಡ ಈ ಕಾರ್ಯಕ್ರಮ ಇನ್ನೂ ಒಂದು 25ರಿಂದ 28ರವರೆಗೆ, ಫೆಬ್ರವರಿ 28ರವರೆಗೆ ನಡೀಲಿಕ್ಕಿದೆ. ಇನ್ನೂ ಕೂಡ ಬಹಳಷ್ಟು ಸಾಧಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕಾಗಿ ಈ ಮೂಲಕ ಕೇಳಿಕೊಳ್ತೇನೆ.